ಭಾರೀ ಮಳೆಗೆ ಮೂಸಿ ನದಿ ಉಕ್ಕಿ ಹರಿದುದರಿಂದ ಹೈದರಾಬಾದ್ ನೆರೆಯ ನೀರಲ್ಲಿ ನಿಂತಿದ್ದು ಡ್ರೋನ್ಗಳ ಮೂಲಕ ತೊಂದರೆಗೆ ಸಿಲುಕಿದವರಿಗೆ ಆಹಾರದ ಪೊಟ್ಟಣ ಪೂರೈಕೆ ನಡೆದಿದೆ. ಹೈದರಾಬಾದ್ನ ಚಾದರ್ ಫೂಟ್, ಪುರಾನಾ ಫುಲ್, ಎಂಜಿಬಿಎಸ್, ಮುಸರಾಂಬಾಗ್ ಮೊದಲಾದ ಪ್ರದೇಶಗಳು ನೀರಿನಲ್ಲಿ ಬಹುತೇಕ ಮುಳುಗಿವೆ. ಹೈಡ್ರಾ, ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಮೊದಲಾದ ತಂಡಗಳು ಪರಿಹಾರ ಕಾರ್ಯದಲ್ಲಿ ತೊಡಗಿಕೊಂಡಿವೆ. ಆಹಾರ ಸಿಗದೆ ತೊಳಲಾಡುವ ಜನರಿಗೆ ಡ್ರೋನ್ ಮೂಲಕ ಆಹಾರದ ಪೊಟ್ಟಣಗಳನ್ನು ತಲುಪಿಸಲಾಗುತ್ತಿದೆ. ಮೂಸಿ ನದಿಯಲ್ಲಿ ನೀರು 13 ಅಡಿಗೂ ಹೆಚ್ಚು ಏರಿದ್ದು ತುಂಬಾ ಅಪಾಯಕಾರಿಯಾಗಿ ಹರಿಯುತ್ತಿದೆ. 30 ವರ್ಷಗಳ ಬಳಿಕ ಮೂಸಿ ನದಿ ಇಷ್ಟೊಂದು ಉಗ್ರರೂಪ ತಾಳಿದೆ. ನದಿಯ ಸುಳಿಗೆ ಸಿಲುಕಿದ್ದ 11 ಮಂದಿಯನ್ನ ಹೈಡ್ರಾ ತಂಡ ರಕ್ಷಿಸಿತ್ತು. ಶಿವಾಲಯವೊಂದರಲ್ಲಿ ಸಿಕ್ಕಿದ್ದ ಅರ್ಚಕ ಕುಟುಂಬವನ್ನ ಪಾರು ಮಾಡಿತ್ತು. ಸಾವಿರಾರು ಜನರು ತಗ್ಗು ಪ್ರದೇಶಗಳಿಂದ ತಾತ್ಕಾಲಿಕ ಶಿಬಿರಗಳಿಗೆ ತಲುಪಿಸಲಾಗಿದೆ. चाहिए है क्या मेरे आपका नाश्ता to 10. Feel the earth move and then hear my heart burst again. For this is the end. I've drowned and dreamt this moment. So